ಬೆಳಗಾವಿ ತಾಲೂಕಿನ ನೇಗಿನಹಾಳದ ಗುರು ಮಡಿವಾಳೇಶ್ವರ ಮಠದ ಪೀಠಾಧಿಪತಿ 50 ವರ್ಷದ ಬಸವ ಸಿದ್ದಲಿಂಗ ಸ್ವಾಮೀಜಿ ನೇಣು ಹಾಕಿಕೊಂಡು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಇಂದು ಪತ್ತೆಯಾಗಿದ್ದಾರೆ. ಶ್ರೀಗಳನ್ನ ನಿದ್ದೆಯಿಂದ ಎಬ್ಬಿಸಲು ಹೋದಾಗ ಮಲಗುವ ಕೋಣೆಯಲ್ಲಿ ಅವರು ಸಾವನ್ನಪ್ಪಿರುವುದು ಪತ್ತೆಯಾಗಿದೆ. ಭಾನುವಾರ ರಾತ್ರಿ 12ರವರೆಗೂ ಶ್ರೀಗಳು ಭಕ್ತರ ಜೊತೆಗೆ ಮಾತನಾಡಿದರು. ಎಂದಿನಂತೆ ಸಹಜವಾಗಿ ಇದ್ದ ಸ್ವಾಮೀಜಿ ನಂತರ ಮಲಕಲು ಅವರ ಕೋಣೆಗೆ ಹೋಗಿದ್ರು. 2007ರಲ್ಲಿ ಅವರು ಗುರು ಮಡಿವಾಳೇಶ್ವರ ಪೀಠವನ್ನು ಅಲಂಕರಿಸಿದ್ರು. ಮುರುಘಾ ಮಠದ ಲೈಂಗಿಕ ಸಂಬಂಧ ಕುರಿತ ಆಡಿಯೋ ವೈರಲ್ ಆಗಿತ್ತು. ರಾಜ್ಯದ ಹಲವು ಸ್ವಾಮೀಜಿಗಳು ಹುಡುಗಿಯರು ಮಹಿಳೆಯರ ಜೊತೆ ಲೈಂಗಿಕ ಸಂಬಂಧ ಹೊಂದಿದ್ದಾರೆ. ಇನ್ನು ಇಲ್ಲಿ ಯಾರೂ ಸಾಚಾ ಅಲ್ಲ ಎಂದು ಮಹಿಳೆಯರೊಬ್ಬರು ಮಾತನಾಡಿದ ಮೊಬೈಲ್ ಆಡಿಯೋ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ನೇಗಿನಹಾಳದ ಗುರು ಮಡಿವಾಳೇಶ್ವರ ಮಠದ ಸ್ವಾಮೀಜಿ ಕೂಡ ಅಂಥವರೇ, ಅವರು ಕೆಟ್ಟವರೇ ಎಂಬ ಮಾತು ಆ ಆಡಿಯೋದಲ್ಲಿ ಕೇಳಿಬಂದಿತ್ತು. ಬೆಳಗಾವಿಯ ಸತ್ಯಕ ಎಂಬ ಮಹಿಳೆ ಗಂಗಾವತಿಯ ಇನ್ನೊಬ್ಬ ಮಹಿಳೆಗೆ ಫೋನ್ ಮಾಡಿ ಮಾತನಾಡಿದ್ದು ಈ ಆಡಿಯೋದಲ್ಲಿದೆ. ಆಡಿಯೋ ವೈರಲ್ ಆದಾಗಿನಿಂದ ಮಡಿವಾಳೇಶ್ವರ ಮಠದ ಶ್ರೀಗಳು ನೊಂದಿದ್ರು. ಸ್ವಾಮೀಜಿ ಬರೆದ ಮರಣ ಪತ್ರದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಸಾವಿಗೆ ನಾನೇ ಕಾರಣ, ಯಾರನ್ನು ವಿಚಾರಣೆಗೆ ಒಳಪಡಿಸಬೇಡಿ, ಈ ಲೋಕದ ಗೊಡವೆ ಸಾಕು, ಹೆಡೆದ ತಾಯಿ ನನ್ನನ್ನು ಕ್ಷಮಿಸು, ಮಠದ ಭಕ್ತರು ನನ್ನನ್ನು ಕ್ಷಮಿಸಿ, ನನ್ನ ನಡೆ ಮಡಿವಾಳೇಶ್ವರನ ಕಡೆಗೆ, ಮಠದ ಕಮಿಟಿ ಭಕ್ತರು ಮಠವನ್ನು ನಡೆಸಿಕೊಂಡು ಹೋಗಬೇಕು ಎಂದು ಸ್ವಾಮೀಜಿ ಬರೆದಿದ್ದಾರೆ.